ಅಕ್ಕಿಯನ್ನು ನೆನೆ ಹಾಕಬೇಕಾಗಿಲ್ಲ, ಉದ್ದನ್ನು ನೆನೆ ಹಾಕಬೇಕಾಗಿಲ್ಲ, ಉದ್ದು ಒಂದು ಚೂರು ಕೂಡ ಬೇಕಾಗಿಲ್ಲ. ದಿಢೀರಾಗಿ ಫಟಾಫಟ್ ಅಂತ 10 ನಿಮಿಷದೊಳಗಡೆ ಈ ಮಿದುಮಿದುವಾಗಿರುವಂಥ ದೋಸೆಯನ್ನು ಮಾಡ್ಬೋದು. ಹಲೋ, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾಗಿರುವಂಥ ದಿಢೀರಾಗಿ ಮಾಡ್ಬೋದಾದಂಥ ದೋಸೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ರೆಸಿಪಿನ ನೋಡಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಈ ದಿಢೀರ್ ದೋಸೆ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಬಾಂಬೆ ರವೆನ ತಗೊಂಡಿದ್ದೇನೆ. ನೀವು ಬೇಕಾದರೆ ಚಿರೋಟಿ ರವೆ ಬೇಕಾದರೂ ತಗೋಬೋದು. ಬಾಂಬೆ ರವೆ ಚಿರೋಟಿ ರವೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. 1 ಕಪ್ಪಷ್ಟು ತಗೊಂಡಿದ್ದೇನೆ. ಅಥವಾ ಉಪ್ಪಿಟ್ಟು ರವೆ ಬೇಕಾದರೂ ಅಡ್ಡಿ ಇಲ್ಲ, ತೊಂದರೆ ಇಲ್ಲ. ಒಂದು ಪಾತ್ರೆಗೆ ಮೊದಲು ಈ ರವೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಬೇಕು. ಒಂದು 3/4 ಕಪ್, ಅರ್ಧದಿಂದ 3/4 ಕಪ್ಪಷ್ಟು ನೀರನ್ನು ಹಾಕಿ, ಅದಂದರೆ ಒಂದು ಲೆವೆಲ್ಗೆ ಬಂದಿರಬೇಕು. ಅಷ್ಟು ಹಾಕಿ ಇದನ್ನೊಂದು 10 ನಿಮಿಷ ಬಿಟ್ಬಿಡಬೇಕು. ಅಷ್ಟೊತ್ತಿಗೆ ನಾವೊಂದು ಅವಲಕ್ಕಿನ ರೆಡಿ ಮಾಡ್ಕೋಬೇಕು. 1 ಕಪ್ಪಷ್ಟು ಪೇಪರ್ ಅವಲಕ್ಕಿ ಕೂಡ ಬೇಕಾಗುತ್ತೆ. ಪೇಪರ್ ಅವಲಕ್ಕಿನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಮೆತ್ತಗೆ ಮಾಡಿಕೊಂಡು, ನೋಡಿ ಈ ಥರ ಫಿಲ್ಟರ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ನೀರನ್ನು ಹಿಂಡಿಬಿಟ್ಟು ಒಂದು ಬೌಲಿಗೆ ಹಾಕಿ ರೆಡಿ ಇಟ್ಕೊಂಡಿರಿ. ಅವಲಕ್ಕಿ ಕೂಡ ನೀವು ಮೆತ್ತಗೆ ಮಾಡಿರಬೇಕಾಗುತ್ತೆ. ಹಾಗೆಯೇ 2 ಕಪ್ಪಷ್ಟು ಮಂಡಕ್ಕಿ ಇರುತ್ತಲ್ವ, ಮಂಡಕ್ಕಿ ಬೇಕಾಗುತ್ತೆ. ಮಂಡಕ್ಕಿಯನ್ನು ಕೂಡ ಅಷ್ಟೇ ನೀರಿಗೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು, ನಾನು 2 ದೊಡ್ಡ ಕಪ್ಪಲ್ಲಿ 2 ಕಪ್ಪಷ್ಟು ಮಂಡಕ್ಕಿ ತಗೊಂಡಿದ್ದೇನೆ. ರವೆ 1 ಕಪ್ಪು, ಹಾಗೆಯೇ ಅವಲಕ್ಕಿ 1 ಕಪ್ಪು, ಮಂಡಕ್ಕಿ 2 ಕಪ್ಪು. ಇದನ್ನು ಕೂಡ ಅಷ್ಟೇ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು ನೀರನ್ನು ಹಿಂಡಿಬಿಟ್ಟು ಒಂದು ಬೌಲಿಗೆ ಹಾಕಿ ರೆಡಿಯಾಗಿಟ್ಕೊಳ್ಳಿ. ಇಷ್ಟೇ ನೋಡಿ. ಅಷ್ಟೊತ್ತಿಗೆ ಏನಾಗಿರುತ್ತೆ, ಈ ರವೆ ಹಾಕಿಟ್ಟಿದ್ವಲ್ಲ 10 ನಿಮಿಷ, ಅದು ಮೆತ್ತಗಾಗಿರುತ್ತೆ ನೋಡಿ. ನೀರು ಮತ್ತು ರವೆ ಒಂದೇ ಥರ ಆಗಿರುತ್ತೆ. ಈ ನೀರು ಮತ್ತು ರವೆನ ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ರೆಡಿ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿನೂ ಕೂಡ ಹಾಕ್ಕೊಳ್ಳಿ. ಹಾಗೆಯೇ ಮೆತ್ತಗೆ ಮಾಡ್ಕೊಂಡಿರುವಂಥ ಮಂಡಕ್ಕಿ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ, 1/4 ಕಪ್ಪಷ್ಟು ಅಕ್ಕಿ ಪುಡಿ ಇದೆಯಲ್ವ, ಅಂದರೆ ರೈಸ್ ಪುಡಿ ಇದೆಯಲ್ವ, ಅದನ್ನ ಹಾಕೋಬೋದು. ಅಕ್ಕಿ ಹಿಟ್ಟು, ಅಂದರೆ ಸ್ವಲ್ಪ ದೋಸೆ ಅಂಟಾಗಿ ಬರಲಿಕ್ಕೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಮತ್ತೊಂದು 1 ಲೋಟದಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಹಿಟ್ಟು ತುಂಬ ತೆಳ್ಳಗಾಗಬಾರ್ದು. ಚೆನ್ನಾಗಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಈ ಹದಕ್ಕೆ ನಾವು ರುಬ್ಬಿ ರೆಡಿ ಇಟ್ಕೋಬೇಕು. ಇವಾಗ ನಾನು ರುಬ್ಬಲಿಕ್ಕೆ ಹಾಕಿರುವಂಥ ನೀರು ಪರ್ಫೆಕ್ಟ್ ಆಗಿದೆ. ಬೇಕಿದ್ರೆ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಈ ಹದಕ್ಕೆ ರೈಸ್ ಹಿಟ್ಟಿರುತ್ತಲ್ವ ಅದನ್ನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಸೋಡಾ ಪುಡಿ ಹಾಕೋಬೋದು, ದೋಸೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೋಡಾ ಪುಡಿ ಆಪ್ಷನಲ್, ಹಾಕಬೇಕು ಅಂತ ಏನೂ ಇಲ್ಲ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ತವನ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ ದೋಸೆ ಮಾಡುವಂಥದ್ದು. ಅದು ಕಾದ ನಂತರ ಸ್ವಲ್ಪ ಎಣ್ಣೆನ ಸವರಿ ಈ ಹಿಟ್ಟನ್ನು ನಾವು ನಿಧಾನಕ್ಕೆ ಹಾಕೋಬೇಕಾಗುತ್ತೆ. ನೋಡಿ ನೀಟಾಗಿ ಪರ್ಫೆಕ್ಟಾಗಿ ದೋಸೆ ಹಾಕಲಿಕ್ಕೆ ಬರ್ತಾ ಇದೆ ಹಿಟ್ಟು. ಎಷ್ಟು ಚೆನ್ನಾಗಿ ತೂತು ಬೀಳ್ತಾ ಇದೆ ನೋಡಿ ದೋಸೆಯಲ್ಲಿ. ತವ ಚೆನ್ನಾಗಿ ಕಾದಿದ್ರೆ ಈ ಥರ ಆಗುತ್ತೆ. ಇವಾಗ ಇದನ್ನ ಮುಚ್ಚಿಟ್ಬಿಟ್ಟು ಒಂದು ಸೈಡ್ ಒಂದು ಸ್ವಲ್ಪ ಹೊತ್ತು ಕಾಯಿಸಬೇಕು. ಒಂದು ಸೈಡ್ ಕಾದಾದ ನಂತರ ಮತ್ತೊಂದು ಚೂರು ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆನ ಹಾಕಿಬಿಟ್ಟು ಮಗುಚಿ ಹಾಕಿ ಮತ್ತೊಂದು ಸೈಡನ್ನು ಕೂಡ ಕಾಯಿಸಬೇಕು. ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ದೋಸೆನ ಕಾಯಿಸ್ಕೋಬೇಕಾಗುತ್ತೆ. ಇಷ್ಟೇ ನೋಡಿ, ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ನಾವು ದೋಸೆನ ಮಾಡಿದ್ವಿ. ಅಕ್ಕಿನ ನೆನೆ ಹಾಕಿಲ್ಲ, ಉದ್ದು ಹಾಕಿಲ್ಲ, ಏನೂ ಇಲ್ಲ. ಬರೀ 1 ಕಪ್ ರವೆ, ಒಂದು ಸ್ವಲ್ಪ ಮಂಡಕ್ಕಿ, ಸ್ವಲ್ಪ ಅವಲಕ್ಕಿ, ಇಷ್ಟೇ ಹಾಕಿ ಮಾಡ್ಕೊಂಡಿರೋದು. ಕಾಯಿ ತುರಿ ಇದೆಲ್ಲ ನಮ್ಮ ರುಚಿಗೆ ನಾವು ಹಾಕ್ಕೊಳ್ಳುವಂಥದ್ದು. ಸಾಗಲ್ಲೂ ಚೆನ್ನಾಗಿರುತ್ತೆ, ಚಟ್ನಿಗೂ ಚೆನ್ನಾಗಿರುತ್ತೆ, ಸಾಂಬಾರು ಜೊತೆನೂ ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಫಟಾಫಟ್ ಅಂತ ನಾವು ನೆಂದಾಗ ಯಾವಾಗ ಬೇಕಾದರೂ ಈ ದೋಸೆನ ಮಾಡಿ ತಿನ್ಬೋದು, ಏನೂ ತೊಂದರೆ ಇಲ್ಲ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.